ಈ ವಿಡಿಯೋ ನೋಡೋರು ಬಡವರಾಗಿದ್ದರೆ ನಿಮಗೆ ಕಂಗ್ರಾಚುಲೇಷನ್ಸ್ ಕಣ್ರಿ, ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಏನು ಬಡವರಾಗಿದ್ದಕ್ಕೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಅಂತ ಗಾಬರಿ ಪಡ್ತಾ ಇದ್ದೀರಾ? ಹೌದು, ನಿಜಕ್ಕೂ ನೀವು ಪುಣ್ಯವಂತರು ಅಂತ ತಿಳ್ಕೊಳ್ಳಿ. ಬಡತನ ಅನ್ನೋದು ಶಾಪವಲ್ಲ, ಅದೊಂದು ವರದಾನ ಅಂತ ತಿಳ್ಕೊಳ್ಳಿ. ಬಡವರಾಗಿ ನೀವು ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ ಸ್ನೇಹಿತರೆ. ಆದರೆ ಬಡವರಾಗಿ ನೀವೇನಾದರೂ ಸಾವನ್ನ ಒಪ್ಪಿದ್ರೆ, ಅಂದರೆ ನೀವೇನಾದರೂ ಸತ್ರೆ ಅದು ನಿಮ್ಮ ತಪ್ಪು. ಹೌದು, ನಾನು ಪದೇ ಪದೇ ಹೇಳ್ತಿದ್ದೀನಿ, ಬಡತನ ಅಥವಾ ಬಡವರು ಶಾಪಗ್ರಸ್ತರಲ್ಲ, ಬಡತನ ಶಾಪವಲ್ಲ, ಅದು ದೇವರ ಕೊಟ್ಟ ಒಂದು ವರದಾನ ಅಂತ ತಿಳ್ಕೊಳ್ಳಿ. ನೀವು ಒಪ್ಕೊಳ್ಳೇಬೇಕು. ಅದಕ್ಕೆ ನಾನೊಬ್ಬನೇ ಹೇಳ್ತಾ ಇಲ್ಲ, ಇಡೀ ಇತಿಹಾಸವೇ ಸಾಕ್ಷಿಯಾಗಿದೆ ಸ್ನೇಹಿತರೆ. ಹೆಚ್ಚಿನ ವ್ಯಕ್ತಿಗಳು, ಹೆಚ್ಚಿನ ಮಹಾನ್ ವ್ಯಕ್ತಿಗಳು ಅರಮನೆಯಲ್ಲಿ ಹುಟ್ಟಿ ಬೆಳೆದವರಲ್ಲ ತಿಳ್ಕೊಳ್ಳಿ. ಗುಡಿಸಲಲ್ಲಿ ಹುಟ್ಟೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಸಾಕ್ಷಿಗಳು ಬೇಕಾ? ಉದಾಹರಣೆಗಳು ಬೇಕಾ? ಒಂದ ಎರಡ? ನಿಮಗೆ ಸಾವಿರಾರಿವೆ. ಸುತ್ತಮುತ್ತ ನೋಡಿ ಸ್ನೇಹಿತರೆ, ಎಷ್ಟು ಜನ ಇವತ್ತು ದೊಡ್ಡವರಾಗಿ ಬೆಳೆದಿದ್ದಾರೋ ಅವರು ಮೊದಲು ದೊಡ್ಡವರಾಗಿರಲಿಲ್ಲ. ದೊಡ್ಡವರಾದರೆಲ್ಲ ಹಾಳಾಗಿ ಹೋಗಿದ್ರು. ಅರ್ಥ ಮಾಡ್ಕೊಳ್ಳಿ ನೀವು. ಚಿಕ್ಕ ಚಿಕ್ಕ ಬಡವರು ಕೂಡ ಇವತ್ತು ರಾಷ್ಟ್ರಪತಿಗಳಾಗಿ ಬೆಳೆದಿದ್ದಾರೆ ನಮ್ಮ ದೇಶದಲ್ಲೇ. ಚಿಕ್ಕ ಚಿಕ್ಕ ಒಬ್ಬ ಟೀ ಮಾರೋ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾನೆ. ಹೌದು, ಇದಕ್ಕೆ ಸಾಕ್ಷಿ ಬೇಕಾ ನಿಮಗೆ? ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ಅಬ್ದುಲ್ ಕಲಾಂ ಯೋಚನೆ ಮಾಡಿ, ಒಬ್ಬ ಮಾಮೂಲಿ ಮೀನುಗಾರನ ಮಗ. ಓಕೆ, ರಸ್ತೆಯಲ್ಲಿ ಬೀದಿ ಬೀದಿಯಲ್ಲಿ ಮನೆ ಮನೆಗೆ ಹೋಗಿ ಪೇಪರನ್ನು ಹಂಚ್ತಿದ್ದ ವ್ಯಕ್ತಿ. ಚಿಕ್ಕ ಹುಡುಗರಿದ್ದಾಗ ಪೇಪರ್ ಹೋಗಿ ಹಂಚ್ತಾ ಇದ್ರು. ಅದರಿಂದ ಬಂದಂತಹ ದುಡ್ಡನ್ನ ಪುಸ್ತಕವನ್ನ ಪಡಿತಾ ಇದ್ರು, ಓದ್ತಾ ಇದ್ರು. ಅದರಿಂದ ಮುಂದೆ ದೊಡ್ಡ ವಿಜ್ಞಾನಿ ಆದ್ರು, ನಾಸಾಗೆ ಸವಾಲುಟ್ಟುವಂತಹ ವ್ಯಕ್ತಿ ಆದ್ರು, ಮುಂದೆ ನಮ್ಮ ದೇಶದ ರಾಷ್ಟ್ರಪತಿಗಳಾದ್ರು. ಅಷ್ಟೇ ಯಾಕೆ, ನರೇಂದ್ರ ಮೋದಿಯವರ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ಮಾಮೂಲಿ ಒಬ್ಬ ಟೀ ಮಾಡುವ ಹುಡುಗನಾಗಿ ಕೆಲಸ ಮಾಡೋ ಪ್ರಾರಂಭ ಮಾಡಿದಂತಹ ಈ ನರೇಂದ್ರ ಮೋದಿ ಮುಂದೆ ಕಷ್ಟಪಟ್ಟು ದೇಶ ಕಟ್ಟಬೇಕು ಅನ್ನೋ ಒಂದು ಛಲನ ಹೊತ್ಕೊಂಡು ಪ್ರಧಾನಮಂತ್ರಿ ಆಗಿಲ್ವಾ? ಹೌದು, ಹೆಚ್ಚಾಗಿ ಬಡವರಿಗೇನೆ ಛಲ ಇರೋದು, ಶ್ರೀಮಂತರಿಗೆ ಅಲ್ಲ. ಯಾಕಂದ್ರೆ ಛಲ ಪಡೋಕೆ ಅವರಿಗೆ ಆ ಒಂದು ಆಸ್ಪದನೆ ಇರೋದಿಲ್ಲ, ಆ ಒಂದು ಸಿಚುವೇಶನ್ನೇ ಇರೋದಿಲ್ಲ. ಹೀಗಾಗಿ ಬಡವರಿಗೆ ಮಾತ್ರ ಛಲ ಬರುತ್ತೆ, ಬಡವರಿಗೆ ಮಾತ್ರ ಕನಸುಗಳು ಹುಟ್ಟುತ್ತೆ. ಶ್ರೀಮಂತರಿಗೆ ಹುಟ್ಟೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರು ಕಂಡಿದ್ದೆಲ್ಲ ಅವರು ಆಗಲೇ ಪಡ್ಕೊಂಡಿರ್ತಾರೆ. ನನಗೆ ಕಾರ್ ಬೇಕು ಅಂದರೆ ಕಾರ್ ಸಿಕ್ಕಿರುತ್ತೆ, ಮೊಬೈಲ್ ಬೇಕೆಂದ್ರೆ ಮೊಬೈಲ್ ಸಿಕ್ಕಿರುತ್ತೆ, ಅರಮನೆ ಬೇಕೆಂದ್ರೆ ಅರಮನೆ ಸಿಕ್ಕಿರುತ್ತೆ, ಓಡಾಡೋಕ್ಕೆ ಫ್ಲೈಟ್ ಬೇಕೆಂದ್ರೆ ಫ್ಲೈಟ್ ಸಿಕ್ಕಿರುತ್ತೆ. ಬಡವರಾದವರು ಕನಸು ಕಾಣ್ತಾ ಇರ್ತಾರೆ. ನಾನು ಫ್ಲೈಟಲ್ಲಿ ಓಡಾಡಬೇಕು, ನಾನು ದುಬಾರಿ ಕಾರಲ್ಲಿ ಓಡಾಡಬೇಕು, ನಾನು ಆ ದೇಶಕ್ಕೆ ಹೋಗಬೇಕು, ಈ ದೇಶಕ್ಕೆ ಹೋಗಬೇಕು. ಆಗಲೇ ತಾನೇ ಆ ಛಲ ಬರೋದು, ಆಗಲೇ ತಾನೇ ನೀವು ಹೋರಾಟ ಮಾಡೋದು. ಆ ಹೋರಾಟದ ಸುಖ ಸಿಕ್ಕಾಗಂತರೂ ಇರೋದಿಲ್ಲ ಸ್ನೇಹಿತರೆ. ಅದಕ್ಕೆ ನಮ್ಮ ಗಾಂಧಿ ತಾತ ಒಂದು ಮಾತು ಹೇಳಿದ್ದಾನೆ. ಏನಂತ ಗೊತ್ತಾ? ದ ಜಾಯ್ ಆಫ್ ಲೈಫ್ ಲೈಸ್ ಇನ್ ದ ಸ್ಟ್ರಗಲ್, ನಾಟ್ ಇನ್ ದಿ ಅಚೀವ್ಮೆಂಟ್ ಅಂತ. ದ ಖುಷಿ ಏನಿದೆಯಲ್ಲ, ಹೋರಾಟ ಮಾಡುವಾಗ ಏನು ಖುಷಿ ಇರುತ್ತಲ್ಲ, ಅದು ನಿಮಗೆ ಅದು ಏನು ಗುರಿ ಸಿಕ್ಕಾಗ ಖುಷಿ ಇರೋದಿಲ್ಲ. ಈ ಮಾತನ್ನು ಹೇಳಿದ್ದು ಅವರು. ನಾವು ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಡ್ತಾ ಇದ್ವಲ್ಲ, ಅವಾಗ ಒಂದು ಖುಷಿ ಇತ್ತು, ಅವಾಗ ಒಂದು ಛಲ ಇತ್ತು. ಆದರೆ ಸಿಕ್ಕಾಗ ಅದನ್ನು ಮಜಾ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಇದು ತುಂಬ ಸಿಂಪಲ್ ಆದಂಥ ಉದಾಹರಣೆ ಇದು. ನೀವು ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿರ್ತೀರಾ, ಆ ಹುಡುಗಿ ಸಿಗೋವರೆಗೂ ನೀವು ಕಷ್ಟಪಡ್ತೀರಾ, ಅವಳನ್ನ ಇಷ್ಟಪಡ್ತೀರಾ, ಅವಳ ಸಲುವಾಗಿ ಏನೇನೋ ಮಾಡ್ತೀರಾ. ಅದೇ ಮದುವೆ ಆಗಿ ಮರೋದಿನ ನೀವು ಅವಳ ಜೊತೆ ಇರೋಕ್ಕೂ ಕೂಡ ಹಿಂದೆ ಮುಂದೆ ಮಾಡ್ತೀರಾ. ನೀವು ಫ್ರೆಂಡ್ ಜೊತೆ ಓಡಾಡೋಕ್ಕೆ ಶುರು ಮಾಡ್ತೀರಾ, ರಾತ್ರಿ ಲೇಟಾಗಿ ಬರೋಕ್ಕೆ ಶುರು ಮಾಡ್ತೀರಾ ಅಲ್ವಾ? ಹೀಗಾಗಿ ನಮ್ಮಲ್ಲಿ ಆ ಹೋರಾಟದ ಮನೋಭಾವನೆ ಬರೋದು ನಾವು ಬಡವರಾಗಿದ್ದಾಗ ಮಾತ್ರ. ಅರ್ಥ ಆಯ್ತಲ್ಲ? ನೀವು ಕಷ್ಟವನ್ನು ಅನುಭವಿಸಿ ಮುಂದೆ ಬಂದರೆ ನಿಮಗೆ ಮುಂದೆ ಯಾವುದೂ ತೊಂದರೆಗಳಾಗೋದಿಲ್ಲ. ಆದರೆ ಈಗಲೇ ಸುಖ ಪಡ್ಕೊಂಡ್ಬಿಟ್ರೆ ಕೊನೆಗಾಲದಲ್ಲಿ ತುಂಬಾ ಕಷ್ಟಪಡಬೇಕಾಗಿದೆ. ನೀವೇ ಗಮನಿಸ್ತಿರ್ಬೋದು, ಬೀದಿಯಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಎಷ್ಟೊಂದು ಗಟ್ಟಿಯಾಗಿರುತ್ತದೆ, ಎಷ್ಟೊಂದು ಉತ್ತಮವಾಗಿರುತ್ತೆ ಅಂದರೆ, ಡಿಸೆಂಬರ್ ಜನವರಿ ತಿಂಗಳ ಚಳಿಯಲ್ಲೂ ಕೂಡ ಅವರು ಬರೀ ಮೈಲಲ್ಲೇ ಓಡಾಡ್ಕೊಂಡಿರ್ತಾರೆ, ಅವ್ರಿಗೆ ಯಾವುದೂ ತೊಂದರೆ ಆಗೋದಿಲ್ಲ. ಅದೇ ಶ್ರೀಮಂತಿನ ಮುದ್ದಿನ ಮಕ್ಕಳಿಗೆ ಕಂಬಳಿ, ಹೀಟರು ಏನೇನೋ ಹಾಕಿ ಅದು ಮಾಡಿ ಇದು ಮಾಡಿ ಆದರೂ ಕೂಡ ಜ್ವರ ಬಂತು, ನೆಗಡಿ ಬಂತು ಅಂತ ಡಾಕ್ಟರ್ ಹಿಂದೆ ಓಡಾಡ್ತಿರ್ತಾರೆ. ಹೌದು, ಬಡವರಿಗೆ ಆ ದೇವರು ಅಷ್ಟೊಂದು ಶಕ್ತಿ ಕೊಟ್ಟಿರ್ತಾನೆ ಸ್ನೇಹಿತರೆ. ಎಂಥ ಚಳಿ ಬರಲಿ, ಎಂಥ ಮಳೆ ಬರಲಿ, ನೀವೇ ನೋಡ್ತಿರ್ಬೋದು, ಅಯ್ಯೋ ಡೆಂಗು ಬಂದುಬಿಡುತ್ತೆ, ಸೊಳ್ಳೆ ಕಚ್ಚಿದ್ರೆ ಅದಾಗೋಗುತ್ತೆ, ಸತ್ತೋಗ್ತಾರೆ, ಅದಾಗುತ್ತೆ, ಈಗೋಗುತ್ತೆ ಅಂತ. ನೀವು ಅಕ್ಕಪಕ್ಕ ರೋಡ್ ಸೈಡ್ ಮಲಗಿರುವಂಥ, ಗಟರ್ ಪಕ್ಕ ಮಲಗಿರುವಂಥ ಗುಡಿಸಲುಗಳಲ್ಲಿ ಇರುವಂತಹ ಏನು ಬಡ ಜನರಿದ್ದಾರಲ್ಲ, ಅವ್ರಿಗೆ ಎಷ್ಟು ಕಷ್ಟ ಬರುತ್ತೆ, ಎಷ್ಟು ಅವರಿಗೆ ಡೆಂಗು ಆಗಿದೆ, ಎಷ್ಟು ಅವರಿಗೆ ಮಲೇರಿಯಾ ಆಗಿದೆ ಅಲ್ವಾ? ಹಾಗಾದರೆ ಪ್ರತಿದಿನ ಅವರು 2 ದಿನದಲ್ಲಿ ಇದ್ದವ್ರು ಸಾಯಬೇಕಾಗಿತ್ತು. ಆದರೆ ದೇವರು ಅವರಿಗೆ ಶಕ್ತಿ ಕೊಟ್ಟಿರ್ತಾನೆ, ಹೋರಾಡೋ ಮನೋಭಾವನೆ ಕೊಟ್ಟಿರ್ತಾನೆ.
ಗಟ್ಟಿಮುಟ್ಟಾದಂತಹ ದೇಹ ಕೊಟ್ಟಿರ್ತಾನೆ. ಹೀಗಾಗಿ ನಾನು ಹೇಳ್ತಾ ಇರೋದು, ಬಡತನ ಅನ್ನೋದು ಒಂದು ವರ ಸ್ನೇಹಿತರೆ, ಶಾಪವಲ್ಲ. ಆದರೆ ಆ ಶಾಪವನ್ನು ನೀವು ಆದರೆ ಆ ವರ ಕೊಟ್ಟಿದ್ದಾನಲ್ಲ ದೇವರು, ಅದನ್ನು ಮೀರಿ ಬೆಳಿಬೇಕಾಗತ್ತೆ. ನಾನು ಬಡವನಾಗೇ ಇರ್ತೀನಿ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಬಡವರಲ್ಲೂ ಕೂಡ ಇಲ್ಲ ಅಂತ ಇಲ್ಲ, ಲೇಸಿಯಾಗಿರೋರು ತುಂಬ ಜನ ಆಗಿದ್ದಾರೆ. ಇದಕ್ಕೆ ಕಾರಣ ನಾನು ಹೇಳ್ತಾ ಇರೋದು ನಮ್ಮ ಸರ್ಕಾರಗಳು. ಆ ಛಲವನ್ನು ಹಾಳು ಮಾಡಬೇಕು ಅಂತಲೇ ಈ ಸರ್ಕಾರಗಳು ಕೊಡ್ತಾ ಇರುವಂತಹ ಫ್ರೀ ಬೀಸು, ಫ್ರೀ ಅಕ್ಕಿ ತಗೋ, 2,000 ರೂಪಾಯಿ ತಗೋ, ಕರೆಂಟ್ ಫ್ರೀ ತಗೋ, ಓಡಾಡೋಕ್ಕೆ ಬಸ್ ಫ್ರೀ ತಗೋ ಅಂದಮೇಲೆ ಆ ಮನುಷ್ಯ ಯಾಕ್ರಿ ದುಡಿತಾನೆ ಹೇಳಿ? ದುಡಿಯೋದಿಲ್ಲ. ಅವನು ಕೂಡ ಶ್ರೀಮಂತನಾಗಿಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಎಲ್ಲ ಫ್ರೀ ಸಿಗ್ತಾ ಇದೆಯಲ್ಲ, ಯಾಕ್ರಿ ದುಡಿಬೇಕು ನಾನು? ಏನು ಹೊಲದಲ್ಲಿ ದುಡಿದ್ರೆ ನನಗೆ ಸಿಗೋದು 200 ರೂಪಾಯಿ, ಮನೇಲಿ ಕುತ್ಕೊಂಡ್ರೆ ಎಲ್ಲ ಫ್ರೀ ಸಿಗ್ತಾ ಇದೆ, ನಾನು ಯಾಕೆ ದುಡಿಬೇಕು? ಈ ಥರ ಸರ್ಕಾರಗಳು ಕೂಡ ತಪ್ಪು ಮಾಡ್ತಾ ಇದೆ. ಬಡವರಿಲ್ಲಿರುವಂತಹ ಛಲವನ್ನು ಕಡಿಮೆ ಮಾಡ್ತಾ ಇದೆ, ಅದನ್ನು ಸಪ್ರೆಸ್ ಮಾಡ್ತಾ ಇದೆ ಅಂತ ನಾನು ಹೇಳ್ಬೋದು. ಹೀಗಾಗಿ ಬಡವರು ಇವುಗಳನ್ನು ತೆಗೆದುಕೊಳ್ಳಿ, ನಾನು ಬೇಡ ಅಂತ ಇಲ್ಲ. ಫ್ರೀ ವೀಸ್ ಕೊಡ್ತೀರಾ ಕೊಡಿ, ಅದು ಸೈಡಿಗೆ ಇಡಿ ಅಷ್ಟೇ. ಏನೋ ನಿಮ್ಮ ಬೇಸಿಕ್ ನೀಡ್ಸಿಗಾಗಿ ತಗೊಳ್ಳಿ. ಆದರೆ ಎಷ್ಟು ದಿನ ಅಂತ ನೀವು ಹೀಗೆ ಆ ಫ್ರೀ ಬೀಸನ್ನು ತೆಗೆದುಕೊತೀರಾ? ಬಿಟ್ಟು ಈ ಭಾಗ್ಯಗಳನ್ನು ತೆಗೆದುಕೊತೀರಾ? ಲೈಫ್ ಲಾಂಗ್ನೇ ತೆಗೆದುಕೊಂಡು ಹಿಂಗೆ ಇರಬೇಕು ಅಂತಿದ್ರೆ ಅವುಗಳನ್ನ ತಗೊಂಡು ಅಲ್ಲೇ ಇದ್ಬಿಡಿ, ಬಡವರಾಗೇ ಇದ್ಬಿಡಿ, ಮುಂದೆ ಹೋಗಿ ಕಷ್ಟಪಡಬೇಡಿ. ಹುಟ್ಟಿದ್ದು ಬಡವರಾಗಿ, ಸಾಯೋದು ಕೂಡ ಬಡವರಾಗಿನೇ. ಈ ಸರ್ಕಾರಗಳು ನಿಮ್ಮನ್ನ ಬೇಕು ಅಂತ ಬಡವರನ್ನಾಗಿ ಮಾಡ್ತವೆ, ಶಿಕ್ಷಣವನ್ನು ಕೊಡೋ ಥರ ಮಾಡೋದಿಲ್ಲ, ಅವಿದ್ಯಾವಂತರನ್ನಾಗಿ ಮಾಡ್ತವೆ. ಯಾಕೆ ಹೇಳಿ? ಅವ್ರು ಹೇಳಿದ ಹಾಗೆ ನೀವು ಕೇಳಬೇಕು, ಅವರಿಗೆ ನೀವು ಓಟ್ ಹಾಕಬೇಕು, ಅವರು ಮಾತ್ರ ಉದ್ಧಾರ ಆಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿರುತ್ತೆ. ಅರ್ಥ ಮಾಡ್ಕೋಬೇಕು ನೀವೆಲ್ಲ. ನಾನು ತಗೊಳ್ಳೋಕ್ಕೆ ಬೇಡ ಅನ್ನೋದಿಲ್ಲ, ತಗೊಳ್ಳಿ, ಆದರೆ ಚಾಲೆಂಜ್ ಮಾಡಿ. ಯಾವ ಮಕ್ಕಳು ಕಂಪ್ಯೂಟರ್ನಲ್ಲಿ ಚಾಲೆಂಜ್ ಮಾಡ್ತವೆ, ಯಾವ ಮಕ್ಕಳು ಏನು ದೊಡ್ಡವರು ವಿದ್ಯಾವಂತರು ಚಾಲೆಂಜ್ ಮಾಡ್ತಾರೆ, ಚಿಕ್ಕ ಮಕ್ಕಳು ಕೂಡ ಮಾಡಿ. ನೀವು ಕೂಡ ಓದಿ, ಕಂಪ್ಯೂಟರ್ ಅಭ್ಯಾಸ ಮಾಡಿ. ಯಾಕೆ ಶ್ರೀಮಂತರಿಗೆ ಮಾತ್ರವಲ್ಲ, ನೀವು ಕೂಡ ಮಾಡಬಹುದು. ಇವತ್ತು ಎಂತಿಂಥ ಜೀನಿಯಸ್ಗಳು ಚಿಕ್ಕ ಮಕ್ಕಳು ಬಡವರಾಗಿ ದೊಡ್ಡ ಜೀನಿಯಸ್ ಆಗಿದ್ದಾರೆ, ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದಾರೆ. ಯಾರೂ ಸಾಲ್ವ್ ಮಾಡದಂತಹ ಕೋಡನ್ನು ಅವರು ಸಾಲ್ವ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ದೊಡ್ಡ ವ್ಯಕ್ತಿಗಳು, ದೊಡ್ಡ ಏನು ಟೀಚರ್ಸ್ಗಳು, ಪ್ರೊಫೆಸರ್ಗಳು ನೋಡಿ ಅವರನ್ನು ಬೆಚ್ಚಿ ಬೀಳ್ತಾ ಇದ್ದಾರೆ. ಸರ್, ಬುದ್ಧಿ ಅನ್ನೋದು ಬರೀ ಶ್ರೀಮಂತರಿಗೆ ಮಾತ್ರ ಬರೋದಿಲ್ಲ, ಬಡವರಲ್ಲೂ ಕೂಡ ಇರುತ್ತೆ. ಅದೇ ಒಂದು ಮೆದುಳು ಬಡವರಲ್ಲೂ ಕೂಡ ಇರುತ್ತೆ, ಬಡವರಲ್ಲೂ ಕೂಡ ಬುದ್ಧಿ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವ ಶಕ್ತಿ ಅವರಲ್ಲೂ ಕೂಡ ಇರುತ್ತೆ. ಆದರೆ ದುರಾದೃಷ್ಟ ನಾವು ಅದನ್ನ ಬಳಸ್ಕೊತಾ ಇಲ್ಲ, ಬಿಟ್ಟು ಭಾಗ್ಯಗಳನ್ನ ತಗೊಂಡು ಮನೇಲಿ ಕೂಡ್ತಾ ಇದ್ದೀವಿ. ಮಕ್ಕಳಿಗೆ ನೀವು ಈ ಥರ ಅಭ್ಯಾಸ ಮಾಡಿಸ್ಬೇಡಿ. ತಂದೆ ತಾಯಿಗಳೇ ಅರ್ಥ ಮಾಡ್ಕೊಳ್ಳಿ. ಅದೇ ಚಟವನ್ನು, ನೀವು ಮಾಡ್ತಿರೋ ಚಟವನ್ನು ಅವರಿಗೆ ಕೊಡಬೇಡಿ, ಅವರಿಗೆ ಬೆಳೆಯೋಕ್ಕೆ ಬಿಡಿ. ಆಗಲೇ ತಾನೇ ಈ ದೇಶ ಉದ್ಧಾರ ಆಗೋದು ಸ್ನೇಹಿತರೆ. ನಾವು ಬಡವರಾಗಿದ್ದೀವಿ, ನಾವು ಶಾಪಗ್ರಸ್ತರು ಅಂತ ತಿಳ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ತಿಳ್ಕೊಳ್ಳಿ, ದೊಡ್ಡ ಶ್ರೀಮಂತರ ಮಕ್ಕಳು, ದೊಡ್ಡ ಶ್ರೇಷ್ಠ ಅಚೀವ್ ಮಾಡಿದಂತಹ ತಂದೆ ತಾಯಿಯರ ಮಕ್ಕಳು ಎಷ್ಟು ಜನ ಅಚೀವ್ ಮಾಡಿದ್ದಾರೆ ಹೇಳಿ? ಎಷ್ಟು ಜನ ಸಾಧನೆಯನ್ನು ಮಾಡಿದ್ದಾರೆ ಹೇಳಿ? ಉದಾಹರಣೆಗೆ ನಾನು ಕೊಡ್ತಾ ಇರ್ತೀನಿ. ತಂದೂಲ್ಕರ್ ಮಗ ತಂದೂಲ್ಕರ್ ಆದಾಗ ಅವ್ರ ತಂದೆ ಏನೂ ಆಗಿರಲಿಲ್ಲ, ಅದಕ್ಕೆ ಅವನು ತಂದೂಲ್ಕರ್ ಆದ. ಶ್ರೇಷ್ಠ ಬ್ಯಾಟ್ಸ್ಮನ್ ಆದ ಅವನು. ಆದರೆ ತಂದೂಲ್ಕರ್ ಮಗ ಶ್ರೀಮಂತ ಮನೆಯಲ್ಲಿ ಬೆಳ್ಕೊಂಡ್ಬಿಟ್ಟ ಅವನು. ಹೀಗಾಗಿ ಅವನಿಗೆ ಏನೂ ಅಚೀವ್ ಮಾಡೋಕ್ಕಾಗಲಿಲ್ಲ, ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ. ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್, ತಂದೆ ಗ್ರೇಟ್ ಆ್ಯಕ್ಟರ್, ಶ್ರೀಮಂತ ಆ್ಯಕ್ಟರ್, ಇವನು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೆ ಛಲ ಇರೋದಿಲ್ಲ, ಹೋರಾಟ ಮಾಡೋ ಮನಸ್ಥಿತಿ ಇರೋದಿಲ್ಲ, ಮನೋಭಾವ ಇರೋದಿಲ್ಲ. ಗವಾಸ್ಕರ್ ಮಗ ರೋಹನ್ ಗವಾಸ್ಕರ್ ಗ್ರೇಟ್ ಬ್ಯಾಟ್ಸ್ಮನ್, ಆದರೆ ಇವರು ಏನೂ ಮಾಡೋಕ್ಕಾಗಲಿಲ್ಲ. ಇಂತಹ ಒಂದೊಂದೇ ಉದಾಹರಣೆಗಳನ್ನು ನಾನು ಕೊಡ್ತಾ ಹೋದರೆ ಸ್ನೇಹಿತರೆ, ಈ ಎಪಿಸೋಡ್ ಮುಗಿಯೋದಿಲ್ಲ, ಈ ದಿನ ಮುಗಿಯೋದಿಲ್ಲ. ಅಷ್ಟೊಂದು ನಾವು ಉದಾಹರಣೆಗಳನ್ನು ಕೊಡ್ಬೋದು. ಹೀಗಾಗಿ ನಾನು ಹೇಳೋದು, ಬಡವರಾಗಿ ಹುಟ್ಟಿದರೆ ಅದನ್ನು ನೀವು ಶಾಪ ಅಂತ ತಿಳ್ಕೊಬೇಡಿ, ಅದನ್ನು ಒಂದು ವರದಾನ ಅಂತ ತಿಳ್ಕೊಳ್ಳಿ. ನಿಮಗೆ ಹೋರಾಟ ಮಾಡೋ ಛಲ ಕೊಡುವಂತಹ ಒಂದು ಫ್ಯೂಯಲ್ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ಲ? ಹೀಗಾಗಿ ಇನ್ಮೇಲೆ ಆ ಛಲವನ್ನು ಹಿಡಿದು ಮುಂದೆ ಸಾಗಿ ಮತ್ತೆ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿ. ನಾನು ಹೇಳಿದ್ನಲ್ಲ ಮೊದಲಿಗೆ, ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ, ಆದರೆ ಸಾಯುವಾಗ ನೀವೇನಾದರೂ ಬಡವರಾಗಿದ್ದರೆ ಅದು ನಿಮ್ಮ ತಪ್ಪು. ನನ್ನ ಈ ಮಾತುಗಳು ನಿಜಕ್ಕೂ ನಿಮಗೆ ಇಷ್ಟ ಆಗಿದ್ದರೆ 4 ಜನ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನುಭವವನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ.